ಶ್ರೀ ಶಾರದಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ವಿಠಲೇಶನ ಈಶ ಗುಣಗಳ ಪೊಗಳುವೆ ದಾಸಪುರಂದರ ವಿಠಲೇಶನ ಕನಕರೂಪನೇ ಕಾಮಿನಿ ಸಂಗದೂರನೇ
ಅಲ್ಲಿದ್ದರಕ್ಕ ಸರನಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನಲ್ಲ ಗೆಲಿದಾತನೇ ಮುದ್ದು ರಾಮರ ಬಂಡ ಬುದ್ಧಿಯುಳ್ಳ ಹನುಮಂತ ಕದ್ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ತೀರ ರಾಮರ ಬಂಟ ಹನುಮಂತನೇ 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 ಬುದ್ಧು ಮಗಂಬು ನಾಮವನೆನೆದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ರಾಮನಾಮವೆಂಬು ನಾಮವನೆನೆದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ ಬೆಟ್ಟವ ಬೆನ್ನಳು ಕೊತ್ತನು ರಾಮ ಕೂರ್ಮಾವತಾರಕ್ಕೆ ರಾಮನಾಮವೆಂಬು ನಾಮವನೆನೆದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ಪೊತ್ತು ನೀರೊಳು ಮುಳುಗಿದ ವರಹಾವತಾರಕ್ಕೆ ಕರುಣೆನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುದಕ್ಕೆ ರಾಮನಾಮವೆಂಬು ನಾಮವನೆನೆದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಕಾಪಾಡು ತಾಯೇ ಆದಿಮಾಯೇ ಶರಣರ ತಾಯೇ ಮಹಾಮಾಯೇ ಕಾಪಾಡು ತಾಯೇ ಆದಿಮಾಯೇ ಶರಣರ ತಾಯೇ ಮಹಾಮಾಯೇ ತ್ರಿಲೋಕ ವಂದಿತೆ ಮಹೇಶ್ವರಿ ಭುವನೇಶ್ವರಿ ದೇವಿ ಶಂಕರಿ ಸರ್ವೇಶ್ವರಿ ಜಗದಾಶ್ರಯೇ शक्तिदायिनी मुक्तिप्रदायिनी हस्तापोषिणी दाक्षायिनी शक्तिदायिनी मुक्तिप्रदायिनी भक्तपोषिणी दाक्षायिनी
ಈಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಧಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಧಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕ್ತಿಗೆ ಬೇಗನೆ ಬಳಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಚರ್ಮಾಂಬರ ಗಂಗಾಧರನೇ
ಕುಮಾರ ಶ್ವೇತಕುಮಾರ ಓಂ ನಮಃ ಶಿವಾಯ ಏನು ಯಮಧರ್ಮ ನಿನಗೆ ವರ ನೀಡಿದನೆ ನೀನು ಯಾವ ವರ ಬೇಡಿದೆ ನನಗೆ ಒಂದು ರಾತ್ರಿಗೆ ರಂಗೆಯ ಸುಖ ಬೇಕು. ನನಗೆ ರಂಗ ಬೇಕು. ಓಹೋ ಶ್ವೇತಕುಮಾರ ನಿನಗೆ ಶಾಶ್ವತವಾಗಿ ನಾನು ಸಿಗುವ ಉಪಾಯ ಹೇಳಿಕೊಡಲೇ? ಶಿವ ಪಂಚಾಕ್ಷರಿ ಮಂತ್ರವನ್ನು ನೀನು ಹೇಳಬೇಕು. ಹೇಳು. ಓಂ ನಮಃ ಶಿವಾಯ. ಹಾಗಲ್ಲ, ಭಕ್ತಿಯಿಂದ ಹೇಳು. ಓಂ ನಮಃ ಶಿವಾಯ. 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 ನಿನಗೆ ಮರಹುಟ್ಟು ಹೋಗು ಹೋಗು ದುರ್ಜಯನನ್ನು ಕೊಂದು ಬಿಡು ಧರ್ಮ
ಪುಣ್ಯಾತ್ಮನಾಗಿ ಲೋಕ ಪ್ರಸಿದ್ಧಿ ಪಡೆ. ತಥಾಸ್ತು. राजकुमारी तकदीर तक तुमसे मयूरी जलवाता राजकुमारी तकदीर तक तुमसे मयूरी मुक्ति अरमನೆಯನ್ನು ಕೊಟ್ಟಿ ಕೊಡುವೆ ಒಳಪೀನ ನರಕಗಳ ಮುಕ್ತಿ ಕೊಡುವೆ ಸೇನೆಯಾಗ ನಿರ್ಮಿಸಿ ಗಂಧರ್ವ ಕಂಜುಗ ಗಮನಿಸಿ ಕಾಯುವುದು ಚೆಲುವಾದ ರಾಜಕುಮಾರ ಮಯೂರಿ घर बनी हो खुशी बनी लग बिड़लिके नोಳಿಗೆ ಹೋಲಿಕೆ ಕೇಳಿ ಇವರೊಮ್ಮೆ ಕುಳಿತರೆ ನವಿಲಿಗೆ ಹೆಸರಿಲ್ಲ ಉಳಿಸುತ್ತಾ ಕುಂತರೆ ಕಾಲಿಗೆ ಹೆಸರಿಲ್ಲ ನೀನು ನನ್ನ ಕಣ್ಣಪ್ಪ ನೀನು ನನ್ನ ಬೇಕಪ್ಪ ನೀನು ನನ್ನ ಕಣ್ಣಪ್ಪ ನೀನು ನನ್ನ ಬೇಕಪ್ಪ ನೀನು ನನ್ನ ಮನಸ್ಸಂತ ನೀನು ನನ್ನ ಹೃದಯದ ಚೆಲುವಾಂತ मधुरा मधुरा महानंद शिखर श्री मंजुनाथन चरिते मधुरा मधुरा महानंद शिखर मंजुनाथ चरिते श्री मंजुनाथ चरिते मंजुनाथ चरिते श्री मंजुनाथ चरिते ಶ್ವೇತಕುಮಾರ ಚರಿತ್ರೆ ಉಳ್ಳಾಲ ಸಾಹಿತ್ಯ ನಿರೂಪಣೆ ಕದ್ರಿ ನವನೀತ ಶೆಟ್ಟಿ ಕಂಠದಾನ ತಾರನಾಥ್ ಡಾಕ್ಟರ್ ಪ್ರಿಯಾ ಹರೀಶ್ ಧ್ವನಿ ಮುದ್ರಣ ಸಪ್ತಕ್ ರೆಕಾರ್ಡಿಂಗ್ಸ್ ಮಂಗಳೂರು ಧ್ವನಿ ಮತ್ತು ಬೆಳಕು ಸಾಯಿ ಪ್ರೋ ಲೈಟ್ಸ್ ಅಂಡ್ ಸೌಂಡ್ಸ್ ಗೋರಿಗುಡ್ಡೆ ರುದ್ರಪುರದ ಅರಸ ಶ್ವೇತಕುಮಾರನು ನವವಿವಾಹಿತ. ರಾಜ್ಯವನ್ನು ಬ್ರಹ್ಮನ ಕುಮಾರಿ ತ್ರಿಲೋಕ ಸುಂದರಿಯ ಮಾಯಾಜಾಲದ
ತಪಸ್ಸಿನಲ್ಲಿ ಮೆಚ್ಚಿಸಿ ಮಂತ್ರದಂಡವನ್ನು ಪಡೆಯುತ್ತಾನೆ. ಮಂತ್ರಸಿದ್ಧಿಯಿಂದ ತ್ರಿಭುವನ ದಲ್ಲಣನಾಗಿ ಮೆರೆಯುತ್ತಾನೆ. ಇಂದ್ರಾದಿ ಸುಮನಸರನ್ನು ಸೋಲಿಸಿ ಅಜೇಯನಾಗಿ ವಿಜೃಂಭಿಸುತ್ತಾನೆ. ದಾರಿಕಾಸುರನ ಅಟ್ಟಹಾಸಕ್ಕೆ ನಲುಗಿದ ದೇವೇಂದ್ರ ಈಶ್ವರನಿಗೆ ಶರಣಾಗಿ ರಕ್ಷಣೆ ಯಾಚಿಸುತ್ತಾನೆ. ದಾರಿಕಾಸುರನು ದೇವವರ್ಗದ ಮಿತ್ರನಾಗಿ ತಾಮಸ ವೃತ್ತಿಯನ್ನು ತೊರೆದು ಸಜ್ಜನನಾಗಿ ಬಾಳಿ ಬದುಕುವಂತೆ ಪ್ರೇರೇಪಣೆ ನೀಡಲು ಷಟ್ಕನ್ಯೆಯರನ್ನು ದಾರಿಕಾಸುರನೆಡೆಗೆ ಕಳುಹಿಸುತ್ತಾನೆ. ಮಹಾದೇವ ಪರಮೇಶ್ವರ ಈಶ್ವರನ ಆಣತಿಯಂತೆ ಷಟ್ಕನ್ಯೆಯರು ಸಂಧಾನಕ್ಕೆ ಹೊರಡುತ್ತಾರೆ. पार्वती भगवती शिवानयनी कात्यायनी भैरवे सावित्री नवयौवना शुभगति कामराजलक्ष्मी प्रदा चित्रो मे परदेवता भगवती श्रीलिंग भैरवे. वेदिनी विश्वविनोदिनी नन्दिनुते वरदिनी शिरोदिनी वासिनी विष्णुविलासिनी विष्णुनुते कुटुम्बिनी भूरकुटुम्बिनी मोदिकृते जय जय हे महिषासुरमर्दिनी रामनमर्दिनी शैलसुते Shini Shankara Doshini Krishna Moshini Bhoshanate Nanujani Roshini Devi Sutta Roshini Bhumana Soshini Sindhu Sute Jaya Jaya He Mahishasura Mardini Ramnana Mardini Shaila Sute Shaila Sute Shaila Sute ಶಿವನ ಆಣತಿಯಂತೆ ಸಂಧಾನಕ್ಕೆ ಬಂದ ಷಟ್ಕನ್ಯೆಯರು ಇಂದ್ರನ ಗದ್ದುಗೆಯನ್ನು ಬಿಟ್ಟುಕೊಡಲಾರೆ, ದೇವವರ್ಗವನ್ನು ಹಿಂಸಿಸುವುದನ್ನು ಬಿಡಲಾರೆ, ಗೋಬ್ರಾಹ್ಮಣ ಸ್ತ್ರೀಯರ ಪೀಡನೆಯನ್ನು ನಿಲ್ಲಿಸಲಾರೆ. ಸಂಧಾನ ವಿಫಲವಾಗುತ್ತದೆ. ಷಟ್ಕನ್ಯೆಯರು ಶಿವನಲ್ಲಿ ದೂರಿಡುತ್ತಾರೆ. ತನ್ನ ಮಾತನ್ನು ಧಿಕ್ಕರಿಸಿದ
ದಾರುಕಾಸುರನ ಕೃತ್ಯದಿಂದ ಕೆಂಡಾಮಂಡಲನಾಗುತ್ತಾನೆ ಶಿವ. ಕೋಪದಿಂದ ಕುಸುಗುಟ್ಟುತ್ತಾನೆ. ಶಿವನ ಹಣೆಕಣ್ಣಿನಿಂದ ಉರಿ ಬಿಂದು ಉದುರುತ್ತದೆ. ಶಿವನ ತೊಡೆಗೆ ಬೀಳುತ್ತದೆ. ಶಿವನ ಕಣ್ಣೀರು ತೊಡೆಗೆ ಬಿದ್ದು ಚೀರುತ್ತಾ ಹುಟ್ಟಿ ಬಂದವಳು ಚೀರುಂಬ. ಚೀರುಂಬ ಭಗವತಿ ಭದ್ರಕಾಳಿ ಸ್ವರೂಪದ ಮಹಾಶಕ್ತಿ. ಬಣ್ಣ ಬಣ್ಣದಿ ಸಿಂಗರಿಸಿ ವಿಧ ವಿಧದಿ ಅವತರಿಸಿ ಉಗ್ರದಿ ವೈಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ಭಗವತಿ ಭಗವತಿ ಎಲ್ಲ ಭಗವತಿ, ಮಂತ್ರದಂಡವನ್ನು ನನ್ನ ಪತ್ನಿಯನ್ನು ವಂಚಿಸಿ ಪಡೆವೆಯಾ? ನನ್ನ ಮಂತ್ರಬಲವನ್ನು ಕೆಡಿಸಿದೆಯಾ? ಉಳಿಗನ ಹೆಗಲೇರಿ ರಣರಂಗದಲ್ಲಿ ವಿಜೃಂಭಿಸಿದೆಯಾ? ಭಗವತಿ ಬಾ ಬಾ, ತೋರು ನಿನ್ನ ರಣಕೌಶಲ್ಯವನ್ನು. ನಿನ್ನ ಬ್ರಹ್ಮದಂಡ ಮಂತ್ರ ಶಕ್ತಿಯನ್ನು ಸೆಳೆದುಕೊಂಡವಳು ನಾನು. ಶಿವಶಕ್ತಿ ದೇವಿ ಭಗವತಿ, ಶಿವ ವಿರೋಧಿಯಾದ ನಿನ್ನನ್ನು ನಿರ್ಧರಿಸಲು ಬಂದವಳು ನಾನು. ಭದ್ರಕಾಳಿ ಭಗವತಿ. ಘನಘೋರ ಸಂಗ್ರಾಮ ನಡೆಯುತ್ತದೆ. ಯುದ್ಧದಲ್ಲಿ ಸೋಲಿನ ಭಯದಿಂದ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳ ರೂಪ ತಾಳುತ್ತಾನೆ ಧಾರಿಕಾಸುರ. ಧಾರಿಕಾಸುರ ಬೆದರಿದೆಯಾ? ಪ್ರಾಣ ಭಯದಿಂದ ದನದ ರೂಪ ತಾಳಿ ತಪ್ಪಿಸಲು ಪ್ರಯತ್ನಿಸುತ್ತಿರುವೆಯಾ? ಹುಲಿಯಾಗಿ ನಿನ್ನನ್ನು ಅಟ್ಟಾಯಿಸಿಕೊಳ್ಳುತ್ತೇನೆ. ಪಕ್ಷಿಯಾಗಿ ಹಾರುವೆಯಾ? ಗರುಡ ಪಕ್ಷಿಯಾಗಿ ಕೊಂದು ಮುಗಿಸುತ್ತೇನೆ. ದಾರುಕ ಬಿಳಿಯ ಕೋಳಿಯಾಗಿ ಕೂಗುತ್ತಿರುವೆಯಾ?
ಮಾರುಕವಧೆ ಶ್ರೀದೇವಿ ಭಗವತಿ. ದೃಶ್ಯ ನಿರ್ಮಾಣ ಬಾಲು ಆರ್ಟ್ಸ್ ಉಳ್ಳಾಲ. ಧ್ವನಿ ಬೆಳಕು ಸಾಯಿ ಪ್ರೋ ಲೈಟ್ಸ್ ಅಂಡ್ ಸೌಂಡ್ಸ್ ಗೋಳಿಗುಡ್ಡೆ. ಸಾಹಿತ್ಯ ನಿರೂಪಣೆ ಕದ್ರಿ ನವನೀತ ಶೆಟ್ಟಿ, ಅಶ್ವಿತಾ ಭಟ್. ಧ್ವನಿ ಮುದ್ರಣ ಚಿದಾನಂದ.
ಮುಖ್ಯ ನೇರಳೆ ವೇದಿಕೆ ಬಂದ ಫ್ರೆಂಡ್ಸ್ ಕಾಲೇಜ್ ತೋಟ మీకు ತಂಪು ಪಾನೀಯದ ವ್ಯವಸ್ಥೆ ಮಾಡ್ತಾರೆ ಅವೆಲ್ಲ ಸ್ವೀಕಾರ ಮಾಡ್ತದೆ ಮಲ್ಪಡು ಬರ್ಲಿಕ್ಕೆ ಏನದಲ್ಲ
ಸರ್ವ ರೀತಿಗಳ ಫ್ರೆಂಡ್ಸ್ ಕೊಲ್ಲಿಯ ಸರ್ವ ಸಹಕಾರಕ್ಕೆ ಏನೊಂದು ದುಮ್ಮದ ದಿನಟ್ SFC ಸೋಮೇಶ್ವರಕ್ಕೆ ಬರ್ತದೆ. ಸಂಗಮ ಫ್ರೆಂಡ್ಸ್ ಹತ್ತು ಮುಖಲ್ಲ ಮತ್ತು ಪ್ರಸಾದ ಸ್ವೀಕಾರ ಮಾಡ್ಬೋದು. ತವನಾಂತರ್ಯೋಗ ಮಂಡಲ ಕುಂಭ ಸಾರಸ್ವತಗಳು ಬಾಕಿ ಇತ್ತಿನ ಕ್ಲಿಯರ್ ಅನ್ನೋದು ಐನತ್ತು ಬೇಗ ಬರ್ತದೆ ಇಡೀ